ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ದೇವ ವಾಕ್ಯವ ಕೇಳೋಣ, ಮನದಿ ಇರಿಸೋಣ. ಆತ್ಮಬಲವ ವರಗಳಿಂದ ಜಗದಿ ಮೊಳಗೋಣ. ಜಗಕ್ಕೆ ರಕ್ಷಣೆ ತರುವವರು ಯೇಸು ಎನ್ನೋಣ. ಅವರ ಪ್ರೀತಿಗೆ ಪ್ರತಿಯಾಗಿ ಸಾಕ್ಷಿಯಾಗೋಣ. ಸಂತೋಷದಿಂದ ಒಟ್ಟಾಗೋಣ, ಈ ಭವ್ಯ ಆಲಯ ಸೇರೋಣ. ಸಪ್ತ ಸ್ವರಗಳಿಂದ ಕೊಂಡಾಡೋಣ, ಹಾಡಿ ನಲಿಯೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಯೇಸುವಿಗೆ ಸ್ತುತಿಸ್ತೋತ್ರ ಸಲ್ಲಿಸಿ ಅವರ ಅಪಾರವಾದ ಪ್ರೀತಿಯ ಅನುಭವವನ್ನು ಪಡೆಯಲು ನಾವೆಲ್ಲರೂ ಈ ದೇವಾಲಯದಲ್ಲಿ ನೆರೆದಿದ್ದೇವೆ. ಇವತ್ತಿನ ಪೂಜಾವಿಧಿಯು ದೇವರನ್ನು ಹಾಗೂ ಪರರನ್ನು ಪ್ರೀತಿಸಿ ಸಂತೋಷದಲ್ಲಿ ಬದುಕಲು ಕರೆ ನೀಡುತ್ತದೆ. ಇವತ್ತು ಪವಿತ್ರ ಧರ್ಮಸಭೆಯು ಸಂತ ಚಾರ್ಲ್ಸ್ ಬೊರೋಮಿಯೋ ಇವರ ಹಬ್ಬವನ್ನು ಆಚರಿಸುತ್ತದೆ. ಮಿಲಾನ್ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾಗಿದ್ದ ಅವರು ಕ್ರೈಸ್ತ ಶಿಕ್ಷಣ, ಕ್ಯಾಟಿಕಿಸಮ್ ಈ ವಿಷಯದಲ್ಲಿ ತುಂಬ ಆಸಕ್ತಿಯನ್ನು ವಹಿಸಿಕೊಂಡು ಗರಿಷ್ಠ ಮಟ್ಟದಲ್ಲಿ ಸೇವೆಯನ್ನು ನೀಡಿದರು. ಅದಕ್ಕಾಗಿ ಪವಿತ್ರ ಧರ್ಮಸಭೆಯು ಅವರನ್ನು ಕ್ರೈಸ್ತ ಶಿಕ್ಷಣವನ್ನು ನೀಡುವ ಕ್ಯಾಟೆಕಿಸ್ಟ್ರವರ ಪೋಷಕರೆಂದು ಗೌರವವನ್ನು ನೀಡಿದೆ. ನಮಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡಿದ ಎಲ್ಲ ಶಿಕ್ಷಕರಿಗಾಗಿ ಹಾಗೂ ಇವಾಗ ಈ ಶಿಕ್ಷಣವನ್ನು ನೀಡುವ ನಮ್ಮ ಧರ್ಮ ಕೇಂದ್ರದ ಎಲ್ಲ ಶಿಕ್ಷಕರಿಗಾಗಿ ಪ್ರಾರ್ಥಿಸೋಣ. ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯಗಳನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ದಯೆ ತೋರಿ ಪ್ರಭು ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತರೇ ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಕುರಿಮರಿಯೇ ಪಿತನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ ನಮಗೆ ದಯೆ ತೋರಿ ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಮಹೋನ್ನತರು ಯೇಸು ಕ್ರಿಸ್ತರೇ ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ.
ಸರ್ವಶಕ್ತ ದಯಮಯ ದೇವರೇ, ನಿಮ್ಮ ಕೊಡುಗೆಯಿಂದಲೇ ನಿಮ್ಮ ವಿಶ್ವಾಸಿಗಳು ನಿಮಗೆ ಯೋಗ್ಯ ಮತ್ತು ಸ್ತುತ್ಯೋರ್ವ ಸೇವೆಯನ್ನು ಸಲ್ಲಿಸುತ್ತಾರೆ. ನೀವು ವಾಗ್ದಾನ ಮಾಡಿದವುಗಳನ್ನು ಪಡೆಯಲು ನಾವು ಎಡವದೆ ಆತುರದಿಂದ ಧಾವಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸುವ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆಯು ಜನರಿಗೆ ಇಂತೆಂದನು, ನೀವು ಹಾಗೂ ನಿಮ್ಮ ಪುತ್ರ ಪೌತ್ರಾತ್ರಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಸರ್ವೇಶ್ವರನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು. ನಾನು ಈಗ ಬೋಧಿಸುವ ಅವರ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು. ಆಗ ನೀವು ದೀರ್ಘಕಾಲ ಬಾಳುವಿರಿ. ಅದಕ್ಕಾಗಿಯೇ ಇವುಗಳನ್ನು ಆಜ್ಞಾಪಿಸಿದ್ದಾರೆ. ಆದುದರಿಂದ ಇಸ್ರಾಯೇಲರೇ, ನಿಮ್ಮ ಪಿತೃಗಳ ದೇವರಾದ ಸರ್ವೇಶ್ವರ ವಾಗ್ದಾನ ಮಾಡಿದ ಪ್ರಕಾರ ಹಾಲು ಜೇನು ಹರಿಯುವ ಆ ನಾಡಿನಲ್ಲಿ ನಿಮಗೆ ಶುಭ ಉಂಟಾಗುವಂತೆ, ನೀವು ಬಹಳವಾಗಿ ಹೆಚ್ಚಿ ಅಭಿವೃದ್ಧಿಯಾಗುವಂತೆ ಈ ಆಜ್ಞೆಗಳನ್ನು ಲಕ್ಷ್ಯವಿಟ್ಟು ಕೇಳಿ ಅನುಸರಿಸಿರಿ. ಇಸ್ರಾಯೇಲ್ ಜನಾಂಗವೇ ಕೇಳು, ನಿನ್ನ ದೇವರಾದ ಸರ್ವೇಶ್ವರ ಸ್ವಾಮಿ ಒಬ್ಬರೇ ದೇವರು. ನಿನ್ನ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ಈ ದಿನ ನಾನು ನಿನಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ನಾಟಿರಲಿ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು, ನಿನ್ನ ಅಚಲ ಪ್ರೀತಿಯನು. ಪ್ರಭು ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು, ನಿನ್ನ ಅಚಲ ಪ್ರೀತಿಯನು. ಹೃದಯಪೂರ್ವಕ ವಂದನೆ ಪ್ರಭು ನಿನಗೆ, ದೇವರುಗಳೆದುರಿಗೆ ನನ್ನ ಕೀರ್ತನೆ ನಿನಗೆ. ಹೊಗಳುವೆ ನಿನ್ನ ನಾಮವನ್ನು ತಲೆಬಾಗಿ, ನಿನ್ನ ಪವಿತ್ರಾಲಯದತ್ತ. ಪ್ರಭು ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು, ನಿನ್ನ ಅಚಲ ಪ್ರೀತಿಯನು. ನಿನ್ನ ಪ್ರೀತಿ ಸತ್ಯತೆಗಳ ನಾಮನುಡಿಗಳ ಮಹತ್ವದ ಪ್ರಯುಕ್ತ ಮೊರೆಯಿಟ್ಟಾಗ ದಯಪಾಲಿಸಿದೆ ಸದೋತ್ತರವನು. ಅಧಿಕ ಮಾಡಿದೆ ನೀನು, ನನ್ನಾತ್ಮ
ಶಕ್ತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು ನಿನ್ನ ಅಚಲ ಪ್ರೀತಿಯನು ಪ್ರಭು ಶಾಶ್ವತವಾಗಿಸು ನಿನ್ನ ಅಚಲ ಪ್ರೀತಿಯನು ನಿನ್ನ ಅಚಲ ಪ್ರೀತಿಯನು. ಹೆಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಲೇವಿಯವರ ಯಾಜಕ ಸೇವೆಯನ್ನು ಮರಣವು ಮೊಟಕುಗೊಳಿಸುವುದರಿಂದ ಅನೇಕರು ಯಾಜಕರಾಗಬೇಕಾಗುತ್ತಿತ್ತು. ಯೇಸುವಾದರೋ ಚಿರಂಜೀವಿಯಾದುದರಿಂದ ಅವರ ಯಾಜಕತ್ವವು ಶಾಶ್ವತವಾಗಿ ಉಳಿಯುವಂಥದ್ದು. ಆದ ಕಾರಣ ತಮ್ಮ ಮುಖಾಂತರ ದೇವರನ್ನು ಅರಸುವವರನ್ನು ಯೇಸು ಸಂಪೂರ್ಣವಾಗಿ ಉದ್ಧಾರ ಮಾಡುವರು. ಅಂಥವರ ಪರವಾಗಿ ವಿಜ್ಞಾಪಿಸಲೆಂದೇ ಯೇಸು ಸದಾ ಬದುಕಿರುವರು. ನಮಗೆ ಬೇಕಾದ ಪ್ರಧಾನ ಯಾಜಕರು ಯೇಸುವೆ. ಇವರು ಪರಿಶುದ್ಧರು, ನಿರ್ದೋಷಿ, ನಿಷ್ಕಳಂಕರು, ಪಾಪಿಗಳಿಂದ ಪ್ರತ್ಯೇಕಿಸಲಾದವರು, ಗಗನ ಮಂಡಲಕ್ಕಿಂತಲೂ ಉನ್ನತದಲ್ಲಿರುವವರು. ಇವರು ಮಿಕ್ಕ ಯಾಜಕರಂತೆ ಮೊದಲು ಸ್ವಂತ ಪಾಪಗಳಿಗಾಗಿಯೂ ಆನಂತರ ಜನರ ಪಾಪಗಳಿಗಾಗಿಯೂ ದಿನಪ್ರತಿ ಪರಿಹಾರವನ್ನು ಒಪ್ಪಿಸಬೇಕಾಗಿಲ್ಲ. ಏಕೆಂದರೆ ಜನರ ಪಾಪ ಪರಿಹಾರಕ್ಕಾಗಿಯೇ ಒಮ್ಮೆಗೆ ಶಾಶ್ವತವಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡರು. ಧರ್ಮಶಾಸ್ತ್ರ ನೇಮಿಸುವ ಪ್ರಧಾನ ಯಾಜಕರು ಕುಂದುಕೊರತೆಯುಳ್ಳ ಮಾನವರು. ಆದರೆ ಧರ್ಮಶಾಸ್ತ್ರದ ತರುವಾಯ ಬಂದ ಹಾಗೂ ಶಪಥದಿಂದ ಕೂಡಿದ ದೈವ ವಾಕ್ಯವು ಸದಾ ಸರ್ವಪೂರ್ಣರಾದ ಪುತ್ರನನ್ನೇ ಪ್ರಧಾನ ಯಾಜಕರನ್ನಾಗಿ ನೇಮಿಸುತ್ತದೆ. ದೇವರ ವಾಕ್ಯವಿದು. ಹಲ್ಲೆಲೂಯ, ಸ್ತುತಿ ಮಾಡಿರಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ, ಪ್ರೀತಿ ಸ್ವರೂಪನ ಸನ್ನಿಧಿ ಸೇರೋಣ. ಹಾಡುತ್ತನನ್ನು ರಾಜಾದಿರಾಜಗೆ ಜಯಘೋಷ ಮಾಡೋಣ, ಸ್ತುತಿಸುತ್ತ ಹಾಡುತ್ತ ರಾಜಾದಿರಾಜಗೆ ಜಯಘೋಷ ಮಾಡೋಣ. ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಮಾರ್ಕನು ಬರೆದ
ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಪುನರುತ್ಥಾನದ ಬಗ್ಗೆ ತರ್ಕವನ್ನು ಕೇಳುತ್ತಿದ್ದ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸ್ವಾಮಿ ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇದು ಎರಡನೆಯ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದಿಲ್ಲ ಎಂದರು. ಇದನ್ನು ಕೇಳಿದ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದಿರಿ. ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೂ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದ್ದು. ಇವೆಲ್ಲ ದಹನ ಬಲಿಗಳಿಗಿಂತಲೂ ಯಜ್ಞ ಯಗಾದಿಗಳಿಗಿಂತಲೂ ಎಷ್ಟೋ ಮೇಲಾದವು ಎಂದನು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಯೇಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಪ್ರಭು ಯೇಸು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಬಾರಿ ದೇವರು ನನ್ನಂತಹ ಒಬ್ಬ ಕಥೋಲಿಕ ಕ್ರೈಸ್ತನಿಗೆ ಪ್ರತ್ಯಕ್ಷರಾದರು. ಭಯಭಕ್ತಿಯಿಂದ ನಾನು ದೇವರನ್ನು ನಮಸ್ಕರಿಸಿದೆ. ಸ್ವರ್ಗಲೋಕದಲ್ಲಿ ಯಾರು ಇರಬಹುದೆಂಬ ಕುತೂಹಲ ಹುಟ್ಟಿತು. ದೇವರಲ್ಲಿ ಕೇಳಿದೆ, ದೇವರೇ, ಸ್ವರ್ಗಲೋಕದಲ್ಲಿ ಪ್ರಾಟೆಸ್ಟೆಂಟ್, ಆಂಗ್ಲಿಕನ್, ಬ್ಯಾಪ್ಟಿಸ್ಟ್, ಯೋಹನ್ನ ಸಾಕ್ಷಿ ಇಂಥ ಕ್ರೈಸ್ತ ಪಂಗಡಗಳ ಬಾಂಧವರು ಇದ್ದಾರೆ. ದೇವರು ಹೇಳಿದರು, ಸ್ವರ್ಗಲೋಕದಲ್ಲಿ ಪ್ರಾಟೆಸ್ಟೆಂಟ್, ಆಂಗ್ಲಿಕನ್, ಬ್ಯಾಪ್ಟಿಸ್ಟ್, ಯೋಹನ್ನ ಸಾಕ್ಷಿ ಇಂಥ ಕ್ರೈಸ್ತ ಪಂಗಡಗಳಿಗೆ ಸೇರಿದ ಬಾಂಧವರಿಲ್ಲ. ನನಗೆ ಅತೀವ ಸಂತೋಷವಾಯಿತು. ಸ್ವರ್ಗಕ್ಕೆ ಒಂದೇ ಗೇಣು ಇರುವ ಅನುಭವವಾಯಿತು. ಅಂದರೆ ಸ್ವರ್ಗ ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಅಂದ್ಕೊಂಡೆ. ಆ ಹರ್ಷದಿಂದಲೇ ಕೇಳಿದೆ, ಹಾಗಾದರೆ ದೇವರೇ, ಸ್ವರ್ಗ ಕೇವಲ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಅಲ್ಲವೇ? ದೇವರು ಮುಗುಳ್ನಕ್ಕುತ್ತಾ ಹೇಳಿದರು, ಸ್ವರ್ಗದಲ್ಲಿ ಕಥೋಲಿಕ ಕ್ರೈಸ್ತರು ಇಲ್ಲ. ನನಗೆ ಸಿಡಿಲು ಬಡಿದಂತಾಯಿತು. ಭಯಭೀತನಾಗಿ ಕಂಪಿಸುತ್ತಾ ಕೇಳಿದೆ, ಹಾಗಾದರೆ ದೇವರೇ, ಸ್ವರ್ಗದಲ್ಲಿ ಯಾರಿದ್ದಾರೆ? ದೇವರು ಹೇಳಿದರು, ಈ ಧರ್ಮ ಪಂಗಡ ಎಲ್ಲ ನಿಮ್ಮ ಸೃಷ್ಟಿ. ನಾನು ಈ ಭೂಲೋಕವನ್ನು ಸೃಷ್ಟಿಸುವಾಗ ಒಂದೇ ಕುಟುಂಬದಂತೆ ಎಲ್ಲರೂ ಬಂಧು ಬಾಂಧವರಂತೆ ಸೃಷ್ಟಿಸಿದ್ದೆ. ಸ್ವರ್ಗದಲ್ಲಿ ಧರ್ಮ ಪಂಗಡಗಳೆಂಬುದಿಲ್ಲ.
ಈ ಸ್ವರ್ಗ ಎಲ್ಲರಿಗೂ ಸೇರಿದ್ದು, ಇಡೀ ಮನುಕುಲಕ್ಕೆ ಸೇರಿದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 31ನೇ ಭಾನುವಾರದಂದು ಯೇಸು ಕ್ರಿಸ್ತರು ಈ ಸಂದೇಶವನ್ನು ನಮಗೆ ನೀಡುತ್ತಾರೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇಸ್ರಾಯೇಲ್ ಜನರಿಗೆ ದಶಾಜ್ಞೆಗಳಿದ್ದು, 10 ಕಟ್ಟಳೆಗಳಿದ್ದು, ಆದರೆ ಅದನ್ನು ಪಾಲಿಸಲು ಅವರಿಗೆ ಒಂದು ಆಜ್ಞೆ ಇತ್ತು. ಅದನ್ನು ನಾವು ಇಂದು ಕೇಳಿದೆವು. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದು ಅವರ ಕಟ್ಟಳೆಯಾಗಿತ್ತು. ಈ ಕಟ್ಟಳೆಗೆ ಯೇಸು ಕ್ರಿಸ್ತರು ಇನ್ನೊಂದು ಸೇರಿಸಿ ಹೇಳ್ತಾರೆ, ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಅಂದರೆ ದೇವರ ಪ್ರೀತಿ ಪರರ ಪ್ರೀತಿ ಒಂದೇ. ಇಸ್ರಾಯೇಲ್ ಜನರ ಹಾಗೂ ಯೇಸು ಕ್ರಿಸ್ತರು ಹೇಳುವ ಈ ಪ್ರೀತಿಯನ್ನು ನಾನು 5 ವಿಧದಲ್ಲಿ ಹೇಳಬಹುದು. 1ನೇದಾಗಿ ಸ್ಮರಣೆ, 2ನೇದಾಗಿ ಸಂತಾಪ, 3ನೇದಾಗಿ ಸಂಧಾನ, 4ನೇದಾಗಿ ಸನ್ಮಾರ್ಗ, 5ನೇದಾಗಿ ಸಂಭ್ರಮ. ಈ 5 ವಿಷಯಗಳು ಇದ್ದರೆ ದೇವರ ಪ್ರೀತಿ ಮತ್ತು ಪರರ ಪ್ರೀತಿ ನಮಗೆ ಒಂದು ಎಂಬುದಂತೆ ತಿಳಿಯುತ್ತದೆ. ಸ್ಮರಣೆ, ಸಂತಾಪ, ಸಂಧಾನ, ಸನ್ಮಾರ್ಗ ಹಾಗೂ ಸಂಭ್ರಮ. ಸ್ಮರಣೆ. ಇಂದಿನ ಮೊದಲನೇ ವಾಚನದಲ್ಲಿ ಮೋಶೆ ಇಸ್ರಾಯೇಲ್ ಜನರಿಗೆ ಕೊಡುವ ಬುದ್ಧಿ ಮಾತುಗಳನ್ನು ನಾವು ಕೇಳಿದೆವು. ದೇವರು ಅವರನ್ನು ಎಲ್ಲ ಜನಾಂಗಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿಸಿದರು. ಅದ್ಭುತ ಕಾರ್ಯಗಳ ಮುಖಾಂತರ ರಕ್ಷಣೆಯನ್ನು ನೀಡಿದರು. ಈಜಿಪ್ತಿನ ದಾಸ್ಯದಲ್ಲಿದ್ದ ಈ ಜನರನ್ನು ಹಾಲು ಮತ್ತು ಜೇನು ಹರಿಯುವ ನಾಡಿಗೆ, ವಾಗ್ದಾನವಿತ್ತ ನಾಡಿಗೆ ತಂದರು. ಅದನ್ನು ಯಾವಾಗ ಅವರು ಸ್ಮರಿಸುತ್ತಾರೆ ಆಗ ಅವರು ದೇವರ ಪ್ರೀತಿಯನ್ನು ಮಾಡಿದರು. ಯಾವಾಗ ಅವರು ದೇವರನ್ನು ಸ್ಮರಿಸುತ್ತಿರಲಿಲ್ಲ ಆಗ ಅವರು ದೇವರ ಪ್ರೀತಿಯನ್ನು ಮಾಡ್ತಿರಲಿಲ್ಲ ಎಂಬುದೇ ಸಂದೇಶ. ಆದ್ದರಿಂದ ಯೇಸು ಕ್ರಿಸ್ತರು ಹೇಳುತ್ತಾರೆ ಕೊನೆಯ ಭೋಜನದಲ್ಲಿ, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಈ ಮಾತುಗಳು ಇಸ್ರಾಯೇಲ್ ಜನರ ಆ ಕೊನೆಯ ಭೋಜನದ ಮಾತುಗಳಾಗಿತ್ತು. ಭೋಜನದ ಈಸ್ಟರ್ ಹಬ್ಬದ ಸಂದರ್ಭದಲ್ಲಿ ಅವರು ಈ ಮಾತುಗಳನ್ನು ಹೇಳಬೇಕಿತ್ತು, ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. 2ನೇದಾಗಿ ಸಂತಾಪ. ನನ್ನ ಪಾಪಕ್ಕಾಗಿ ನಾನು ಮರುಗುವುದೇ ಸಂತಾಪ. ಇಡೀ ಪವಿತ್ರ ಬೈಬಲ್ ಸಂತಾಪದ ಸಂದೇಶ ನೀಡುತ್ತದೆ. ಹಾನಿಯಾದುದನ್ನು ಸರಿಪಡಿಸುವ ವಿಧಾನವೇ ಸಂತಾಪ. ದಾವೀದ ಅರಸನ ಸಂತಾಪ, ದುಂದುಗಾರನ ಮಗನ ಸಾಮತಿ ಒಂದು ಒಳ್ಳೆಯ ಉದಾಹರಣೆ. ಯೇಸು ಹೇಳುತ್ತಾರೆ, ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲದ 99 ಸತ್ಪುರುಷರ ವಿಷಯವಾಗಿ ಸ್ವರ್ಗದಲ್ಲಿ ಉಂಟಾಗುವ ಸಂತೋಷಕ್ಕಿಂತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖವಾಗುವ ಒಬ್ಬ ಪಾಪಿಯ ವಿಷಯದಲ್ಲಿ ಹೆಚ್ಚು ಸಂತೋಷ ಉಂಟಾಗ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ನಾವು ಯಾವಾಗ ಸಂತಾಪ ನಮ್ಮ ಪಾಪಕ್ಕಾಗಿ ನಾವು ಸಂತೈಸುತ್ತೇವೆ ಆಗ ನಾವು ದೇವರ ಪ್ರೀತಿ ಹಾಗೂ ಪರರ ಪ್ರೀತಿಯನ್ನು ಮಾಡುತ್ತೇವೆ. 3ನೇದಾಗಿ ಸಂಧಾನ ನಮ್ಮ ದೇವರಲ್ಲಿ ಮತ್ತು ಇತರರಲ್ಲಿ ನಮ್ಮ ಪ್ರೀತಿಯನ್ನು ಬೆಳೆಯಲು ನಮಗೆ ಆ ಒಂದು ಹಾದಿಯನ್ನು ತೋರಿಸಿಕೊಡ್ತದೆ. ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿ ತಮ್ಮ ಭಾಷಣವನ್ನು ಆರಂಭಿಸುವುದು ಹೀಗೆ: ನನ್ನ ಸಹೋದರ ಸಹೋದರಿಯರೇ, ಇಡೀ ಮನುಕುಲವನ್ನು ಒಂದಾಗಿಸುವ ಮಾತುಗಳಿವು. ದೇವರು ಆದಮನಿಗೆ ಹೇಳಿದರು, ಎಲ್ಲಿದ್ದೀಯ? ದೇವರು ಕಾಯಿನನಿಗೆ ಹೇಳಿದರು, ನಿನ್ನ ತಮ್ಮನೆಲ್ಲಿ? ಅಂದರೆ ಅಲ್ಲಿ ದೇವರ ಪ್ರೀತಿ ಹಾಗೂ ಪರರ ಪ್ರೀತಿ ಇರಲಿಲ್ಲ. ಸಂಧಾನದಿಂದ ನಾವು ಇಡೀ ಮನುಕುಲಕ್ಕೆ ನಾವು ಸಹೋದರ ಸಹೋದರಿಯಾಗಿ ಜೀವಿಸ್ತೇವೆ. 4ನೇದಾಗಿ ಸನ್ಮಾರ್ಗ. ಇಸ್ರಾಯೇಲರ ಇತಿಹಾಸದಲ್ಲಿ ದೇವರು ಸನ್ಮಾರ್ಗದ ವಿವೇಚನೆಯ ಹಾದಿಯನ್ನು ತೋರಿಸಿದರಷ್ಟೇ. ಇಸ್ರಾಯೇಲರು ಆ ಹಾದಿಯನ್ನು 40 ವರ್ಷಗಳ ಕಾಲ ಕ್ರಮಿಸಬೇಕಾಯಿತು. ಅದರ ಫಲವಾಗಿ ತನ್ನಡೆ ನಾಡು ಅವರಿಗೆ ದೊರೆಯಿತು. ಸಂತ ಪೌಲರು ಫಿಲಿಪ್ಪರಿಗೆ ಬರೆದ ಪತ್ರದಲ್ಲಿ ಹೀಗೆನ್ನುತ್ತಾರೆ, ನಿಮ್ಮ
ಜೀವೋದ್ಧಾರಕ್ಕಾಗಿ ಭಯಭಕ್ತಿಯಿಂದ ಶ್ರಮಿಸಿರಿ. ಯೇಸು ಕ್ರಿಸ್ತರು ವಿಮೋಚನೆಯ ಹಾದಿಯನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ನಿನ್ನ ನೆರೆಹೊರೆಯವರನ್ನು ಪ್ರೀತಿಸು, ಅವರನ್ನು ಗೌರವಿಸು, ನಿನ್ನ ಶತ್ರುಗಳನ್ನು ಪ್ರೀತಿಸು, ನಿನ್ನನ್ನು ಹಿಂಸಿಸುವವರಾಗಿ ಪ್ರಾರ್ಥಿಸು. ಈ ಹಾದಿಯ ಮುಂದಿನ ಹೆಜ್ಜೆ ನಮ್ಮದೇ. ನಮ್ಮ ವಿಮೋಚನೆಯ ಹಾದಿ ಇತರರೊಂದಿಗೆ ಒಗ್ಗಟ್ಟಿನಿಂದ ಜೀವಿಸುವುದರಲ್ಲಿ ನಾವು ಹೊಂದಿಕೊಂಡಿದೆ. ಕೊನೆಯದಾಗಿ ದೇವರ ಪ್ರೀತಿ ಮತ್ತು ಪರರ ಪ್ರೀತಿ ಸಂಭ್ರಮದಲ್ಲಿ ಅಳವಡಿಸಿದೆ. ದೇವರ ಅಬ್ರಾಹ್ಮನಿಗೆ ಆಶೀರ್ವಾದವಿತ್ತು ಹೇಳಿದ ಮಾತುಗಳಿವು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ಕೊಡುತ್ತೇನೆ, ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ಯೇಸುವನ್ನು ಕಾಣಲು ಆತನ ತಾಯಿ ಮತ್ತು ಸಹೋದರರು ಬಂದಾಗ ಯೇಸು ಹೇಳಿದ ಮಾತುಗಳಿವು. ನನ್ನ ತಾಯಿ ಯಾರು? ನನ್ನ ಸಹೋದರರು ಯಾರು? ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನ್ನ ಸಹೋದರ, ಸಹೋದರಿ ಮತ್ತು ತಾಯಿ. ನಮ್ಮ ಸಂಭ್ರಮ ಮನುಕುಲವನ್ನು ಕುಟುಂಬವನ್ನಾಗಿ ಮಾಡುವುದರಲ್ಲಿ, ಪ್ರತಿಯೊಬ್ಬರನ್ನು ಬಂಧು ಬಾಂಧವರನ್ನಾಗಿ ಕಾಣುವುದರಲ್ಲಿ, ಒಬ್ಬರನ್ನೊಬ್ಬರು ಆಶೀರ್ವಾದಿಸುವುದರಲ್ಲಿ, ಅರಸುವುದಲ್ಲಿ ಅವಲಂಬಿಸಿದೆ. ಇದೇ ದೇವರ ಪ್ರೀತಿ ಹಾಗೂ ಪರರ ಪ್ರೀತಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದಲ್ಲಿ ನಾವು ಧರ್ಮ ಜಾತಿ ಅಂತ ವಿಭಜನೆ ಮಾಡಬಹುದು. ನಾನು ಮೊದಲಿಗೆ ಹೇಳಿದಾಗೆ ಸ್ವರ್ಗದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತೇವೆ. ಅದರ ಬಗ್ಗೆ ಒಂದು ಚಿಕ್ಕ ಕತೆ ಈ ರೀತಿ ಇದೆ. ಅರಸನೊಬ್ಬ ಒಂದು ಬಾರಿ ಅಡುಗೆ ಮನೆಗೆ ಭೇಟಿ ಇದ್ದಾಗ ಅಲ್ಲಿ ಕೆಲಸ ಮಾಡ್ತಿರುವ ಅಡುಗೆ ಭಟ್ಟನಿಗೆ ಕೇಳಿದ, ನಿನ್ನ ಸಂಬಳವೆಷ್ಟು? ಅದಕ್ಕೆ ಅಡುಗೆ ಭಟ್ಟ ಉತ್ತರವಿತ್ತ, ಅರಸರೇ, ನನ್ನ ಹಾಗೂ ನಿಮ್ಮ ಸಂಬಳ ಒಂದೇ. ಅರಸ ಆಶ್ಚರ್ಯಪಟ್ಟು ಅದೇಗೆ ಸಾಧ್ಯ ಎಂದು ಕೇಳಿದ. ಅದಕ್ಕೆ ಅಡುಗೆ ಭಟ್ಟ ಹೇಳಿದ, ಅರಸರೇ, ನೀವು ಎಷ್ಟು ರಾಜ್ಯಭಾರ ಮಾಡಿದರೂ ನಿಮಗೆ ಕೊನೆಗೆ ಲಭಿಸುವುದು ಸ್ವರ್ಗಲೋಕವಲ್ಲವೇ? ಅಂತೆಯೇ ನಾನೆಷ್ಟು ಕಷ್ಟಪಟ್ಟರೂ ನನಗೂ ದೊರಕುವುದು ಸ್ವರ್ಗಲೋಕವೇ. ಅಂದಮೇಲೆ ನನ್ನ ನಿಮ್ಮ ಸಂಬಳ ಒಂದೇ ಆಗುವುದಲ್ಲವೇ? ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರನ್ನು ಪ್ರೀತಿಸುವುದು ಮತ್ತು ಪರರನ್ನು ಪ್ರೀತಿಸುವುದು ಈ ನಮ್ಮ ಜೀವನದ ನಿಯಮವಾಗಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಎಲ್ಲ ಧರ್ಮಗಳು ನದಿಗಳಂತೆ ಬೇರೆ ಬೇರೆ ಸ್ಥಳಗಳಿಂದ ಹರಿದು ಅವು ಸಮುದ್ರಕ್ಕೆ ಸೇರ್ತವೆ. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ನಮಗೆ ಇನ್ನು ಬೇಕಾದುದು ಆ ಮತ ಈ ಮತ ಅಲ್ಲ, ಮನುಜ ಮತ. ಆ ಪಥ ಈ ಪಥ ಅಲ್ಲ, ವಿಶ್ವಪಥ. ಗೌತಮ ಬುದ್ಧ ಹೇಳ್ತಾರೆ, ಮನಸ್ಸು ಶುದ್ಧವಿದ್ದಲ್ಲಿ ಮಾತ್ರ ದೇಹ ಶುದ್ಧವಿರುವುದು, ದೇಹ ಶುದ್ಧವಿದ್ದಲ್ಲಿ ಮಾತ್ರ ಈ ಸೃಷ್ಟಿಯು ಶುದ್ಧವೆನಿಸುವುದು. ಅಂದರೆ ದೇವರನ್ನು ನಮಿಸಲು ನಾವು ಕೆಲವು ಸಲ ಮೂರ್ತಿ ಪೂಜೆಗೆ ಹೋಗುವುದುಂಟು. ಮೂರ್ತಿಗಳು ನಮಗೆ ಚೆನ್ನಾಗಿ ಕಾಣ್ತವೆ. ದೇವರನ್ನು ಕಾಣಲು ಬೇರೆ ಬೇರೆ ಸ್ಥಳಗಳಿಗೆ ನಾವು ಹೋಗುವುದುಂಟು. ಆದರೆ ಇಂದು ದೇವರನ್ನು ಪ್ರೀತಿಸಲು ನಮ್ಮ ದೇಹ ಸಾಕು. ಪೊಟ್ಟ ಧ್ಯಾನ ಕೇಂದ್ರಕ್ಕೆ ನೀವು ಹೋಗಿರಾದರೆ ಅಲ್ಲಿ ಕನ್ನಡದಲ್ಲಿ ಈ ಹಾಡು ನೀವು ಕೇಳಿರಬಹುದು. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು. ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಕಲ್ಲಲ್ಲಿ ಮಣ್ಣಲ್ಲಿ ಮರದಲ್ಲಿ ಮಾಡಿರುವ ಮೂರ್ತಿಯಲ್ಲಿ ಪ್ರಭು ಎಂದು ಇರಲಾರನು. ಮಾತಲ್ಲಿ ಕೃತಿಯಲ್ಲಿ ಮನದಲ್ಲಿ ತುಂಬಿರಲಿ ನಿನ್ನಲ್ಲೇ ನೆಲೆಯಾಗಿರುವನು. ದೇಹವೇ ದೇವಾಲಯ, ಪರಿಶುದ್ಧ ದೇವಾಲಯ. ಅಂದರೆ ದೇವರ ಪ್ರೀತಿ ಮಾಡಲು ಪರರ ಪ್ರೀತಿಗಳು ಮಾಡಲು ನಮಗೆ ಮೂರ್ತಿ ಬೇಕಂತಿಲ್ಲ, ಯಾವ ಜಾಗಕ್ಕೆ ನಾವು ಬರಬೇಕಂತ ಇಲ್ಲ. ದೇವರ ಪ್ರೀತಿ ಮಾಡಲು ನಮ್ಮ ದೇಹ ಸಾಕು. ಇದೇ ಪವಿತ್ರಾತ್ಮರ ಆಲಯ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಬಲಿಪೂಜೆಗೆ ಇಂದು ನಾವು ಬಂದಿದ್ದೇವೆ. ಭಾನುವಾರದ ಬಲಿಪೂಜೆ. ಯೇಸು ಇಂದು ಈ ಸಂದೇಶವನ್ನು ನಮಗೆ ಕೊಡ್ತಾರೆ.
ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರವರನ್ನು ಪ್ರಾರ್ಥಿಸು. ಈ ಬಲಿಪೂಜೆಯ ಸಂದರ್ಭದಲ್ಲಿ ರೊಟ್ಟಿಯನ್ನು ನಮಗೆ ಕೊಡುತ್ತಾ ಹೇಳ್ತಾರೆ, ಇಗೋ ಇನ್ನು ನನ್ನ ಶರೀರ ದೇವರ ಪ್ರೀತಿಯನ್ನು ಮಾಡಲು ಮತ್ತು ಇತರರ ಪ್ರೀತಿಯನ್ನು ಮಾಡಲು ನನ್ನ ಜೀವವನ್ನೇ ನಿನಗಾಗಿ ನಾನು ಸಮರ್ಪಿಸಿದ್ದೇನೆ. ಇಗೋ ಇದು ನನ್ನ ರಕ್ತ. ಅವರು ದ್ರಾಕ್ಷರಸವನ್ನು ಕೊಡ್ತಾ ನಮಗೆ ಹೇಳ್ತಾರೆ, ಈ ನನ್ನ ರಕ್ತದಿಂದ ದೇವರ ಪ್ರೀತಿ ಮತ್ತು ಪರರ ಪ್ರೀತಿ ಮಾಡಲು ನಾನು ನಿಮಗೆ ಕಲಿಸಿದ್ದೇನೆ. ಆದ್ದರಿಂದ ಇಂದು ಬಲಿಪೂಜೆಗೆ ನಾವು ಬಂದಿರುವಾಗ ದೇವರ ಪ್ರೀತಿಯನ್ನು ನಾವು ಮಾಡೋಣ. ದೇವರ ಪ್ರೀತಿಯನ್ನು ಮಾಡುವುದಂದರೆ ಪರರ ಪ್ರೀತಿಯನ್ನು ಮಾಡೋದು. ಇತರರೊಂದಿಗೆ ನಾವು ಈ 5 ವಿಷಯಗಳಂತೆ ನಾವು ಜೀವಿಸುವುದು: ಸ್ಮರಣೆ, ಸಂತಾಪ, ಸಂಧಾನ, ಸನ್ಮಾರ್ಗ ಮತ್ತು ಸಂಭ್ರಮ. ಯಾವಾಗ ಈ 5 ವಿಷಯಗಳು ನಮ್ಮ ಜೀವನದಲ್ಲಿ ದಿನನಿತ್ಯ ಅಳವಡಿಕೊಂಡಿವೆಯೋ ಆಗ ನಾವು ದೇವರ ಪ್ರೀತಿಯನ್ನು ಹಾಗೂ ಪರರ ಪ್ರೀತಿಯನ್ನು ಮಾಡುತ್ತೇವೆ. ಈ ಮಾತನ್ನು ತೆಗೆದುಕೊಂಡು ಇಂದು ನಾವು ನಮ್ಮ ಮನೆಗೆ ಹೋಗೋಣ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಆಮೆನ್. ಪ್ರೀತಿಮಯ ತಂದೆ, ನಮ್ಮ ಜಗದ್ಗುರು, ಧರ್ಮಾಧ್ಯಕ್ಷರು, ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ನಿನ್ನ ದೈವಿಕ ಪ್ರೀತಿಯಲ್ಲಿ ತುಂಬು. ನಮ್ಮ ಇಡೀ ಧರ್ಮಸಭೆಯನ್ನು ಪ್ರೀತಿಯ ಕೇಂದ್ರವನ್ನಾಗಿಸಿ ರೂಪಿಸಲು ಬೇಕಾದ ಶಕ್ತಿ ಸಾಮರ್ಥ್ಯವನ್ನು ಕರುಣಿಸೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ರಾಜ್ಯದ ಮುಖಂಡರುಗಳು ನಿಷ್ಠೆಯ ಆಡಳಿತ ಹಾಗೂ ನಿಸ್ವಾರ್ಥ ಸೇವೆಯ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿ ಸರ್ವರ ಒಳಿತಿಗಾಗಿ ಪ್ರೀತಿಯಿಂದ ದುಡಿಯುವ ಕೃಪಾವರಗಳನ್ನು ಅವರಿಗೆ ದಯಪಾಲಿಸಿ ಎಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಒಂಟಿತನ, ಮುದಿತನ, ಕುಟುಂಬಸ್ಥರ ನಿರ್ಲಕ್ಷ್ಯ ಹಾಗೂ ಇನ್ನಿತರ ರೋಗಗಳಿಂದ ಬಳಲುತ್ತಿರುವವರು ತಮ್ಮ ಕಷ್ಟ ಸಂಕಷ್ಟಗಳನ್ನು ಪ್ರಭುವಿಗೆ ಸಮರ್ಪಿಸಿ ತಮ್ಮ ಬಾಳಿಗೆ ಹೊಸ ಅರ್ಥ ಕಂಡುಕೊಳ್ಳಲು ಶಕ್ತಿಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬವು ಪ್ರಭು ಯೇಸುವಿನ ಪ್ರೀತಿಯಲ್ಲಿ ಮುಂದೆ ಸಾಗುತ್ತಾ ಪ್ರೀತಿಸುವ ದೇವ ಎಂದೆಂದು ಕಾಯುವನು ಎಂಬ ಸತ್ಯವನ್ನು ಮನದಲ್ಲಿರಿಸಿ ಬರುವ ಕಷ್ಟ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಶಕ್ತಿಯನ್ನು ಕರುಣಿಸೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಧರ್ಮ ಕೇಂದ್ರದ ಎಲ್ಲ ಸಂಘಟನೆಗಳು ಪ್ರೀತಿ ಎಂಬ ಧ್ಯೇಯವನ್ನಿಟ್ಟು ಸರ್ವರ ಒಳಿತಿಗಾಗಿ ಶ್ರಮಿಸಿ ನಮ್ಮ ಈ ಧರ್ಮ ಕೇಂದ್ರವು ಪ್ರೀತಿ ಹಾಗೂ ಐಕ್ಯತೆಯ ಬಿಡಾರವನ್ನಾಗಿ ಮಾಡಲು ಪ್ರಯತ್ನಿಸುವಂತೆ ಕೃಪೆಯನ್ನು ನೀಡೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರೈಸ್ತ ಮೌಲ್ಯಗಳನ್ನು ಮಕ್ಕಳಿಗೆ ಬೋಧಿಸುವ ಎಲ್ಲ ಶಿಕ್ಷಕಿಯರನ್ನು ಆಶೀರ್ವದಿಸು. ತಮಗೆ ಲಭಿಸಿರುವ ಹೊಣೆಯನ್ನು ಸುಸೂತ್ರವಾಗಿ ನಿಭಾಯಿಸುತ್ತಾ ಮಕ್ಕಳನ್ನು ಕ್ರಿಸ್ತರ ವಿಶ್ವಾಸಿ ಶಿಪಾಯಿಗಳಾಗಿ ಬೆಳೆಸಲೆಂದು ಪ್ರಾರ್ಥಿಸುತ್ತೇವೆ. ಓ ಕರ್ತರೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಇಲ್ಲಿಯ ಹಿರಿಯ ಗುರುಗಳಾದ ಫಾದರ್ ಆಲ್ಬನ್ಗಾಗಿ ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ಆಯುರಾರೋಗ್ಯ ಹಾಗೂ ಎಲ್ಲ ರೀತಿಯ ಒಳ್ಳೆಯತನ ಮಾಡಲಿ. ಇಲ್ಲಿ ಸೇವೆ ನೀಡ್ತಿರುವ ನಮ್ಮ ಡೊಮಿನಿಕನ್ ಸಭೆಯ ಫಾದರ್ ಪ್ರವೀಣ್ ಅವರನ್ನು ದೇವರು ಹರಸಲಿ. ಅಪಾರ ವರಪ್ರಸಾದಗಳಿಂದ ಅವರನ್ನು ತುಂಬಲಿ. ಅವರ ಈ ದಿನದ ಶಿಕ್ಷಣದಲ್ಲಿ ಅವರಿಗೆ ಯಶಸ್ಸು ಲಭಿಸಲಿ. ಇಲ್ಲಿನ ಪಾಲನಾ ಸಮಿತಿಯ ಸದಸ್ಯರಾದ ಉಪಾಧ್ಯಕ್ಷರಿಗಾಗಿ, ಕಾರ್ಯದರ್ಶಿಗಾಗಿ ಹಾಗೂ ಪಾಲನಾ ಸಮಿತಿಯ ಎಲ್ಲ ಸದಸ್ಯರನ್ನು ದೇವರು ಹರಸಲಿ. ಈ ಕಲ್ಮಾಡಿಯಲ್ಲಿ ದೇವರು ಎಲ್ಲ ಒಳಿತನ್ನು ಮಾಡಲಿ. ಮಾತೆ ಮರಿಯಮ್ಮನವರ ಮುಖಾಂತರ ಹಾಗೂ ಎಲ್ಲ ಕುಟುಂಬಗಳನ್ನು ದೇವರು ಹರಸಲಿ. ತಂದೆಯಾದ ದೇವರೇ, ನೀವು ನಮ್ಮನ್ನು ಪ್ರೀತಿಸುತ್ತೀರಿ. ನೀವು ನಮ್ಮ ಪ್ರೀತಿಯ ತಂದೆಯಾಗಿದ್ದೀರಿ. ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿದ್ದೇವೆ. ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ನಮ್ಮ ನೆರೆಹೊರೆಯವರಲ್ಲಿ ಕಾಣಲು ಬೇಕಾದ ವರಪ್ರಸಾದಗಳನ್ನು ನಮಗೆ ನೀಡಿರೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸು
ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ. ಸ್ವೀಕರಿಸಿ ನೀ ಹರಸು ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಯೇಸು ದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಯೇಸು ದೇವಾ, ತನು ಮನವ ಅರ್ಪಿಸುವೆ ದೇವಾ. ಸ್ವೀಕರಿಸಿ ನೀ ಹರಸು ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನನ್ನದಾಗಿ ನನ್ನಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನಿನ್ನ ಕೃಪೆ ಸಾಕು, ಹರಸು ಯೇಸು ದೇವಾ. ನಿನ್ನ ಕೃಪೆ ಸಾಕು, ಹರಸು ಯೇಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭುವೇ, ನಮ್ಮ ಈ ಬಲಿ ಕಾಣಿಕೆಗಳು ನಿಮ್ಮ ಪರಿಶುದ್ಧ ಬಲಿಯರ್ಪಣೆಯಾಗಲಿ, ಹಾಗೂ ನಮಗೆ ನಿಮ್ಮ ದಯೆಯ ಪವಿತ್ರ ಸುರಿಮಳೆಯಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮರುಕ ತೋರಿ ಕ್ರಿಸ್ತರು ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸುವಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮುಖಾಂತರ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ
ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದುದರಿಂದ ದೇವದೂತರೊಂದಿಗೆ ಶ್ರೇಷ್ಠ ದೂತರೊಂದಿಗೂ ರಾಜಾಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಾಲ ದಳ ಹಾಗೂ ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿಯೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿರಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು,
ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಕ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪುಣ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವಬೋಧನೆಯಿಂದ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ.
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ಹೇಳಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಎನ್ನ ಮನದಲ್ಲಿ ಆತುರ, ಹೃದಯದಲ್ಲಿ ಕಾತುರ. ಎನ್ನ ಮನದಲ್ಲಿ ಆತುರ, ಹೃದಯದಲ್ಲಿ ಕಾತುರ. ಸವಿಯಲು ನಿನ್ನ ಪ್ರೇಮಾಮೃತ, ಸವಿಯಲು ನಿನ್ನ ಪ್ರೇಮಾಮೃತ. ಓ ಪ್ರೇಮ ಸಾಗರನೇ, ಬರಿಸು ಎನ್ನಲಿ ಪ್ರೇಮದಾರೆಯೋ. ಪ್ರೇಮ ಸಾಗರನೇ, ಬರಿಸು ಎನ್ನಲಿ ಪ್ರೇಮದಾರೆಯೋ. ಯೇಸುವೇ ನೀ ಹೃದಯದ ಪ್ರೇಮ ಚಂದಿರ. ದಿಮ್ 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 ತಾರಾ, ದಿಮ್ ದಿಮ್ ತಾರಾ, ದಿಮ್ 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 ತಾರಾ. ಯೇಸುವೇ ನೀ ಹೃದಯದ ಪ್ರೇಮ ಚಂದಿರ. ಮಾಡು ಎನ್ನ ಜೀವನ ನಿನ್ನ ಮಂದಿರ. ಕಾದಿಹೆ ನಿನಗಾಗಿ ಪ್ರತಿದಿನ ಪ್ರತಿಕ್ಷಣ, ಸವಿಯಲು ನಿನ್ನ ಪ್ರೀತಿ ಪ್ರತಿದಿನ ಕ್ಷಣ ಕ್ಷಣ. ಪ್ರಭುದೇವ ಗುರುದೇವ ಕರುಣಾಕರ, ಪರಿಶುದ್ಧ ಪರಿಪೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ, ಪರಿಶುದ್ಧ ಪರಮೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ, ಪರಿಶುದ್ಧ ಪರಮೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ, ಪರಿಶುದ್ಧ ಪರಮೇಶ್ವರ. ಪಾಮದ ಪಗರಿಸ, ಪಾಮದ ಪಗರಿಸ, ಗರಿಗ ಹೃದಯಮ ನಿದ ಪದ ಪಾ. ಪಾಮದ ಪಗರಿಸ, ಪಾಮದ ಪಗರಿಸ, ಗರಿಗ ಹೃದಯಮ ನಿದ ಪದ ಪಾ. ಸ್ವರಗಾನ ಸುಮಧುರ ಗೀತಾಂಜಲಿ, ಪರಿಮಳ ಪಸರಿಪ ಪುಷ್ಪಾಂಜಲಿ. ಸ್ವರಗಾನ ಸುಮಧುರ ಗೀತಾಂಜಲಿ, ಪರಿಮಳ ಪಸರಿಪ ಪುಷ್ಪಾಂಜಲಿ. ಮನದಾಳ ಸ್ಫುರಿಸುವ ಆನಂದವೇ, ಮನದಾಳ ಸ್ಫುರಿಸುವ ಆನಂದವೇ. ದಿನ ದಿನವೂ ನಿನ್ನಯ
ಜೊತೆ ಸಾಗುವೆ. ಇನ್ನೆಂದು ನಾನಿನ್ನ ಬಿಡಲಾರೆನು. ಇನ್ನೆಂದು ನಾನಿನ್ನ ಬಿಡಲಾರೆನು. ಪ್ರಭುದೇವ ಗುರುದೇವ ಕರುಣಾಕರ ಪರಿಶುದ್ಧ ಪರಮೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ ಪರಿಶುದ್ಧ ಪರಮೇಶ್ವರ. ಪಾಮದ ಪಗರಿಸ ಪಾಮದ ಪಗರಿಸ ಗರಿಗ ರಿಗಮ ನಿದ ಪದ ಪಾ. ಪಾಮದ ಪಗರಿಸ ಪಾಮದ ಪಗರಿಸ ಗರಿಗ ರಿಗಮ ನಿದ ಪದ ಪಾ. ಭಾವದಿ ಮಿಡಿದಿಹ ಕವಿತಾಂಜಲಿ ಭರವಸೆ ವಚನದ ಹೃದಯಾಂಜಲಿ. ಭಾವದಿ ಮಿಡಿದಿಹ ಕವಿತಾಂಜಲಿ ಭರವಸೆ ವಚನದ ಹೃದಯಾಂಜಲಿ. ಉಸಿರಾದೆ ನೀ ನನ್ನ ದಿವ್ಯಾತ್ಮನೇ, ಉಸಿರಾದೆ ನೀ ನನ್ನ ದಿವ್ಯಾತ್ಮನೇ. ಶಾಂತಿಯ ತಾರೋ ಪರಿಪೂರ್ಣನೇ, ನಿನ್ನಲ್ಲಿ ಚಿರಕಾಲ ಶರಣಾಗುವೆ. ನಿನ್ನಲ್ಲೇ ಚಿರಕಾಲ ಶರಣಾಗುವೆ. ಪ್ರಭುದೇವ ಗುರುದೇವ ಕರುಣಾಕರ ಪರಿಶುದ್ಧ ಪರಮೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ ಪರಿಶುದ್ಧ ಪರಮೇಶ್ವರ. ಪ್ರಭುದೇವ ಗುರುದೇವ ಕರುಣಾಕರ ಪರಿಶುದ್ಧ ಪರಮೇಶ್ವರ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕ್ರಿಯಾಶಕ್ತಿಯು ನಮ್ಮಲ್ಲಿ ಹೆಚ್ಚಲಿ. ಈಕೆ ಈ ಸ್ವರ್ಗೀಯ ಸಂಸ್ಕಾರಗಳಿಂದ ನವೀಕೃತಗೊಂಡು ನೀವು ವಾಗ್ದಾನ ಮಾಡಿದವುಗಳನ್ನು ಪಡೆಯಲು ನಿಮ್ಮ ಕೊಡುಗೆಗಳಿಂದ ನಮ್ಮನ್ನು ಸಿದ್ಧರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಬೇಡೋಣ. ಸರ್ವಶಕ್ತ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವಾದಿಸಿ ರಕ್ಷಣಾದಾಯಕ ಸುಜ್ಞಾನವನ್ನು ನಿಮ್ಮ ಮೇಲೆ ಸುರಿಸಲಿ. ಆಮೆನ್. ವಿಶ್ವಾಸದ ಬೋಧನೆಗಳಿಂದ ದೇವರು ಸದಾ ನಿಮ್ಮನ್ನು ಪೋಷಿಸಿ ಅವರ ಪವಿತ್ರ ಕಾರ್ಯಗಳಲ್ಲಿ ನೀವು ಸತತ ಮುನ್ನಡೆಯುವಂತೆ ಮಾಡಲಿ. ಆಮೆನ್. ದೇವರು ನಿಮ್ಮ ಹೆಜ್ಜೆಗಳನ್ನು ಅವರತ್ತ ತಿರುಗಿಸಿ ಪ್ರೀತಿಯ ಹಾಗೂ ಶಾಂತಿಯ ಪಥವನ್ನು ನಿಮಗೆ ತೋರಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ತಾಯಿ, ನಿನ್ನ ಮಕ್ಕಳ
ಮಕ್ಕಳು ನಾವು ತಾಯಿ, ನಮಗಾಗಿ ಪ್ರಾರ್ಥಿಸುತ್ತಾಯಿ. ಕಾನಾ ಮದುವೆಯಲ್ಲಿ ಕೊರತೆಯ ಕಂಡೆ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿ ನೀನು. ಮಾತೆ ನಿನ್ನ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು.